ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ನಲ್ಲಿ ಚಿನ್ನಾಭರಣ ನಗದು ದರೋಡೆ ಕೇಸ್ಗೆ ಸಂಬಂಧಿಸಿದಂತೆ ಬ್ಯಾಂಕ್ ದರೋಡೆಕೋರನ ಮೇಲೆ ಪೊಲೀಸರು ಗುಂಡಿನ ದಾಳಿ ನಡೆಸಿದ್ದಾರೆ. ತಲಪಾಡಿಯ ಅಲಂಕಾರುಗುಡ್ಡದಲ್ಲಿ ಘಟನೆ ನಡೆದಿದೆ. ಸ್ಥಳ ಮಹಜರು ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ಹಿನ್ನೆಲೆಯಲ್ಲಿ ಆರೋಪಿ ಕಣ್ಣನ್ಮಣಿ ಕಾಲಿಗೆ ಫೈರಿಂಗ್ ಮಾಡಲಾಗಿದೆ. ಸೋಮವಾರ ತಮಿಳುನಾಡಿನ ತಿರುವನ್ವೇಲಿ ಬಳಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದರು. ಮಂಗಳವಾರ ತಮಿಳುನಾಡಿನಿಂದ ಆರೋಪಿಗಳನ್ನು ಮಂಗಳೂರಿನ ಕೆಸಿ ರೋಡ್ಗೆ ಮಹಜರು ಮಾಡಲು ಕರೆತರಲಾಗಿತ್ತು. ಮುರುಗನ್ ಡಿ ದೇವರ್, ಯೋಶವ ರಾಜೇಂದ್ರನ್, ಕಣ್ಣನ್ಮಣಿಯನ್ನ ತಮಿಳುನಾಡಿನ ತಿರುವನ್ವೇಲಿಯಲ್ಲಿ ಬಂಧಿಸಿದ್ದ ಪೊಲೀಸರು ರಾಜ್ಯಕ್ಕೆ ಕರೆದುಕೊಂಡು ಬರುತ್ತಿದ್ದರು. ಆದರೆ ಕರ್ನಾಟಕ ಕೇರಳ ಗಡಿ ಭಾಗದ ತಲಪಾಡಿ ಅಲಂಕಾರುಗುಡ್ಡ ಬಳಿ ಆರೋಪಿ ಕಣ್ಣನ್ಮಣಿ ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿ ಎಸ್ಕೇಪ್ ಆಗಲು ಯತ್ನಿಸಿದ್ದ. ಈ ವೇಳೆ ಇನ್ಸ್ಪೆಕ್ಟರ್ ರಫೀಕ್ ಆರೋಪಿ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಸದ್ಯ ಆತನನ್ನ ದೇರಳಕಟ್ಟೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತಪಾಸಣೆ ಸಮಯದಲ್ಲಿ ಆರೋಪಿ ಕಣ್ಣನ್ಮಣಿ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ಸ್ಥಳದಲ್ಲಿ ದೊರೆತ ಒಡೆದ ಬಿಯರ್ ಬಾಟಲಿಯನ್ನು ಬಳಸಿ ಬೆಂಗಾವಲು ಸಿಬ್ಬಂದಿ ಅಂಜನಪ್ಪ ಮತ್ತು ನಿತಿನ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಆರೋಪಿಯು ತನಿಖಾಧಿಕಾರಿ ಉಳ್ಳಾಲ ಪೊಲೀಸ್ ಇನ್ಸ್ಪೆಕ್ಟರ್ ಅವರನ್ನ ತಳ್ಳಿ ಅವರಿಗೆ ಇರಿದು ಕೊಲ್ಲಲು ಯತ್ನಿಸಿದ್ದಾನೆ. ಜತೆಗಿದ್ದ ಸಿಸಿಬಿ ಘಟಕದ ಪೊಲೀಸ್ ಇನ್ಸ್ಪೆಕ್ಟರ್ ಗಾಳಿಯಲ್ಲಿ ಎಚ್ಚರಿಕೆ ಗುಂಡು ಹಾರಿಸಿದ ಎಚ್ಚರಿಕೆಯ ಹೊರತಾಗಿಯೂ ಆರೋಪಿ ತನ್ನ ಹಲ್ಲೆಯನ್ನು ಮುಂದುವರಿಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಸಿಸಿಬಿ ಪೊಲೀಸ್ ಇನ್ಸ್ಪೆಕ್ಟರ್ ಆರೋಪಿಯ ಕಾಲಿಗೆ ಗುಂಡು ಹಾರಿಸಿ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ. ಘಟನೆಯಲ್ಲಿ ಉಳ್ಳಾಲ ಪಿಎಸ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ, ಸಿಸಿಬಿ ಘಟಕದ ಪಿಸಿ ಅಂಜನಪ್ಪ ಮತ್ತು ಉಳ್ಳಾಲ ಪಿಎಸ್ ಪಿಸಿ ನಿತಿನ್ ಅವರಿಗೆ ಗಾಯಗಳಾಗಿದೆ. ಇವಾಗ ಟೋಟಲ್ ಎಷ್ಟು ಹೋಗಿದೆ ಸರ್? ಈಗ ಬ್ಯಾಂಕಲ್ಲಿ ನಿಮಗೆ ಎಲ್ಲ ಆಡಿಟ್ ಆದಮೇಲೆ ಏನು ಲೆಕ್ಕ ಸಿಕ್ಕಿದೆ? ಅಂದಾಜು ಒಂದು 15 ಕೋಟಿ. 15 ಕೋಟಿ ಹೋಗಿದೆ ಈಗ ಹೋಗಿದೆ. ಎಷ್ಟು ಕ್ಯಾಶ್? ಕ್ಯಾಶ್ 11,70,000. ಬೇರೆ ಚಿನ್ನಾಭರಣ ಇತ್ತ ಸರ್ ಅಲ್ಲಿ? ಬೇರೆ ಒಂದು 8 ಕೋಟಿಯದು ಇತ್ತು, ಬಾಕಿ ಆಗಿದೆ. ಟೋಟಲ್ 15 ಕೋಟಿ ಹೋಗಿದೆ. ಸೊ ಇವಾಗ ಈಗ 15 ಕೋಟಿ ಅಷ್ಟು ಇನ್ಶೂರೆನ್ಸ್ ಕವರ್ ಆಗೋದು ಹೇಗೆ? ಅಂದರೆ ಎಷ್ಟು ಇನ್ಶೂರೆನ್ಸ್ ಕವರ್ ಆಗ್ತೈತೆ? ನಮ್ಮದು 19 ಕೋಟಿ ಇನ್ಸೂರೆನ್ಸ್ ಉಂಟು, ಮತ್ತು ಎಷ್ಟು ಆಗ್ತದೆ ಅಂತ ನೋಡಬೇಕಷ್ಟೇ. ಓಕೆ, ಈಗ 15 ಕೋಟಿ ಅಂತ ಹೇಳಿ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ ನಾವು. ಎಲ್ಲ ಆಡಿಟ್ ಎಲ್ಲ ಮುಗಿದ ಮೇಲೆ 15 ಕೋಟಿ ಗೊತ್ತಾಗಿದೆ. ಅಂದಾಜು ಕೊಟ್ಟಿದೆ 15 ಕೋಟಿ ಅಂತ. ಇನ್ನು 2-3 ದಿವಸದಲ್ಲಿ ಸರಿಯಾಗಿ ಗೊತ್ತಾಗ್ತದೆ.